ಕಳೆದ 10 ದಿನಗಳಲ್ಲಿ ಅಮೆರಿಕ ಸಂಯುಕ್ತ ಸಂಸ್ಥಾನದಲ್ಲಿ ಅಕ್ರಮವಾಗಿ ನೆಲೆಸಿರುವ 5,000 ಜನರನ್ನು ಬಂಧಿಸಿ ಅವರ ದೇಶಗಳಿಗೆ ಗಡೀಪಾರು ಮಾಡಲಾಗಿದ್ದು ಅವರಲ್ಲಿ ಭಾರತೀಯರು ಸೇರಿದ್ದಾರೆ. ಪೆರು, ನಿಕಾರಾಗುವಾ, ಗ್ವಾಟೆಮಾಲಾ, ಹೊಂಡುರಾಸ್, ಬ್ರೆಜಿಲ್ ಮೊದಲಾದ ದೇಶಗಳವರನ್ನು ಈಗಾಗಲೇ ಯುಎಸ್ಎಯ ಮಿಲಿಟರಿ ವಿಮಾನಗಳಲ್ಲಿ ಕಳುಹಿಸಲಾಗಿದ್ದು ಅವರೆಲ್ಲ ಅವರ ದೇಶಗಳನ್ನು ಸೇರಿದ್ದಾರೆ. ಮೊಟ್ಟಮೊದಲ ಬಾರಿಗೆ ಭಾರತದ ಹಲವರನ್ನು ಮಿಲಿಟರಿಯ C-17 ವಿಮಾನದಲ್ಲಿ ಸೋಮವಾರ ಗಡೀಪಾರು ಮಾಡಿ ರವಾನಿಸಲಾಗಿದೆ. ಆದರೆ 24 ಗಂಟೆಗಳ ಕಾಲಾವಧಿಯಲ್ಲಿ ಇವರು ಭಾರತಕ್ಕೆ ಬಂದು ಸೇರಿಲ್ಲ ಎಂದು ತಿಳಿದುಬಂದಿದೆ. ಈಗಾಗಲೇ ಅಮೆರಿಕದಲ್ಲಿ ಭಾರತ ಮೂಲದ 1,100 ಜನರನ್ನು ಬಂಧಿಸಿ ಗಡೀಪಾರು ಮಾಡಲಾಗಿದೆ ಎನ್ನಲಾಗಿದೆ. C-17 ವಿಮಾನದಲ್ಲಿ ಬಂದವರೆಷ್ಟು ಮಂದಿ ಎಂದು ಇನ್ನಷ್ಟೇ ತಿಳಿಯಬೇಕಾಗಿದೆ. ಈ ನಡುವೆ ಭಾರತ ಸರ್ಕಾರವು ಅಕ್ರಮ ವಲಸಿಗರ ವಿಷಯದಲ್ಲಿ ಕಾನೂನಿನಂತೆ ನಮ್ಮ ದೇಶದವರನ್ನು ಸ್ವೀಕರಿಸಲಾಗುವುದು ಎಂದು ಹೇಳಿರುವುದಾಗಿ ತಿಳಿದುಬಂದಿದೆ. ಇದನ್ನು ವಿದೇಶಾಂಗ ಮಂತ್ರಿ ಜೈಶಂಕರ್ ಅವರೇ ಸ್ಪಷ್ಟಪಡಿಸಿದ್ದಾರೆ.